ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಇವತ್ತಿನ ಈ ಸಂಚಿಕೆಯಲ್ಲಿ ಯಮ್ಮಿ ಟೇಸ್ಟಿ ರೆಸಿಪೀಸ್ ಖಂಡಿತ ಇರುತ್ತೆ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಶೋಭಾ ಮಂಜುನಾಥ್ ಅವರು. ಇನ್ನು ಕಾರ್ಯಕ್ರಮಕ್ಕೆ ಮೊದಲಿಗೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಡಿಫ್ರೆಂಟ್ ರೆಸಿಪಿ, ಟೇಸ್ಟ್ ಅಂತೂ ಖಂಡಿತವಾಗ್ಲೂ ಇದೆ ಅಂತ ಹೇಳಿದ್ರಿ. ಸೊ ಕಷ್ಟಕರವಾಗಿರುತ್ತೆ, ಈಸಿಯಾಗಿರುತ್ತೆ? ಇಲ್ಲ, ಈಸಿ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಕಷ್ಟಕರ ಅಂದ್ರೆ ಸ್ವಲ್ಪ ಆಮೇಲೆ ಇಂಜರಿ, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಮನೇಲಿರೋದಾಗ್ಬೋದು, ಕಷ್ಟ ಅಂದ ತಕ್ಷಣ ಮಾಡಕ್ ಹಿಂಜರಿತಾರೆ. ಈಸಿ ಆಗೋದಾದ್ರೆ ಒಂದು ಬೇಗ ಮಾಡ್ಕೊಟ್ಬಿಡೋದು ಮಕ್ಕಳಿಗೆ. ಇದಂದ್ರೆ ಹೆಚ್ಚಂದ್ರೆ 15-20 ಮಿನಿಟ್ಸ್ ಒಳಗೆ ಆಗತ್ತೆ ಕೇಕ್ 20 ಮಿನಿಟ್ಸ್ ಅಲ್ಲಿ. ಮತ್ತೆ ಸ್ಪೆಷಲ್ ಏನಂದ್ರೆ ಓವನ್ ಬೇಡ, ಮತ್ತೆ ನಾವು ಇದಕ್ಕೆ ಎಗ್ ಯೂಸ್ ಮಾಡ್ತಾ ಇಲ್ಲ. ವಿತೌಟ್ ಓವನ್ ಹಾಗೂ ವಿತೌಟ್ ಎಗ್ ಅಲ್ಲಿ ಇಷ್ಟೆಲ್ಲ ಸ್ಪೆಷಾಲಿಟಿ ಈ ಕೇಕ್ ಅಲ್ಲಿ. ಸೊ ಎಗ್ಲೆಸ್ ಕೇಕ್, ಸೊ ವಿದೌಟ್ ಅವನ್ ಇದನ್ನ ತಯಾರು ಮಾಡಬಹುದು ಅಂಡ್ 20 ಮಿನಿಟ್ಸ್ ಅಲ್ಲಿ ರೆಡಿ. ಎಲ್ರು ಸಿಂಪಲ್ ಆಗಿ, ಎಲ್ರು ಮನೆ ಓವನ್ ಇರಲ್ಲ, ಸಿಂಪಲ್ ಆಗಿ ಎಲ್ರು ಮನೆಯಲ್ಲೂ ಯೂಸ್ ಮಾಡಬಹುದು. ಹಾಗಾದ್ರೆ ಇನ್ನು ತಡ ಮಾಡಿದ್ರೆ ಆಗೋದಿಲ್ಲ, ಶುರು ಮಾಡೋಣ. ಓಕೆ, ಡನ್. ಹೇಗೆ? ಇದಕ್ಕೆ ಬರ್ಬನ್ ಬಿಸ್ಕೆಟ್ ತಗೊಂಡಿದ್ದೀನಿ, ಮತ್ತೆ ಇದಕ್ಕೆ ಸ್ವಲ್ಪ ಶುಗರ್, ಮತ್ತೆ ಹಾಲು, ಮತ್ತೆ ಇದು ಕಾರ್ನ್ಫ್ಲೋರ್ ಸ್ವಲ್ಪ ಇದಕ್ಕೆ, ಮತ್ತೆ ಇನೋ ತಗೊಂಡಿದ್ದೀನಿ. ಓಕೆ. ಸೊ ಅಂದ್ರೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ. ಓಕೆ. ಸೊ ಇನೋ ಮಾತ್ರ ಅದನ್ನ ಬೇಕು. ಸ್ಪೆಷಲ್ ಆಗಿರೋ ದಿಢೀರನೆ ಆಗುವ ಕೇಕ್ ಅಲ್ಲ. ಈಗ ನೀವು ಬಿಸ್ಕೆಟ್ ಬರ್ಬಾನೆ ಆಗ್ಬೇಕಾ ಅಥವಾ ಯಾವ್ದು ಕೂಡ ಚಾಕ್ಲೇಟ್ ಬಿಸ್ಕೆಟ್? ಚಾಕ್ಲೇಟ್ ಬಿಸ್ಕೆಟ್ ಆಗ್ಬೇಕಂತ ಇಲ್ಲ, ಫ್ಲೇವರ್ ಆಡ್ ಮಾಡ್ಬೇಕಂತ ಇಲ್ಲ ಇದಕ್ಕೆ. ಇದಕ್ಕೆ ಮಾರಿ ಬಿಸ್ಕೆಟ್ ಅಲ್ಲಿ ಯೂಸ್ ಮಾಡಬಹುದು, ಗುಡ್ಡೆ ಬಿಸ್ಕೆಟ್ ಅಲ್ಲಿ ಯೂಸ್ ಮಾಡಬಹುದು, ಟೈಗರ್ ಬಿಸ್ಕೆಟ್ ಅಲ್ಲಿ ಯೂಸ್ ಮಾಡಬಹುದು. ನೀವು ಯಾವ್ದೇ ಸ್ವೀಟ್ ಅಂಡ್ ಬಿಸ್ಕೆಟ್ ಆಗುತ್ತೆ, ಸ್ವಲ್ಪ ಇದು ಬ್ಲಾಂಡ್ ಬಿಸ್ಕೆಟ್ ಕೂಡ ಆಗುತ್ತೆ. ಇದಂದ್ರೆ ನಮ್ಗೆ ಚಾಕ್ಲೇಟ್ ಫ್ಲೇವರ್ ಬರೋದ್ರಿಂದ ಹೆಚ್ಚಾಗಿ ಮಕ್ಕಳು ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಪಡ್ತಾರಲ್ಲ, ಕಲರ್ಫುಲ್ ಆಗಿರುತ್ತೆ ಚಾಕ್ಲೇಟ್ ಬಿಸ್ಕೆಟ್ ಅಂತ, ಅದಕ್ಕೆ ನಾನು ಬರ್ಬನ್ ಬಿಸ್ಕೆಟ್ ಚೂಸ್ ಮಾಡಿದ್ದೀನಿ. ಓಕೆ, ಡನ್. ಸೊ ಈಗ ಶುರು ಹೇಗೆ? ಫಸ್ಟಿಗೆ ಇದು ಶುಗರ್ ಅನ್ನ ಪುಡಿ ಮಾಡ್ಕೊಳ್ಬೇಕು. ಸೊ ಪುಡಿ ಮಾಡಿ ಕೊಡ್ಬೇಕಾ ನಿಮ್ಗೆ? ಪುಡಿ ಮಾಡ್ಕೊಡಿ. ಇದಕ್ಕೆ ಬಿಸ್ಕೆಟ್ ಹಾಕೊಳ್ತಾ ಇದ್ದೀನಿ. ಇದು ಸಹ ಪೌಡರ್ ಆಗಬೇಕು. ಓಕೆ. ಸೊ ಅದರ ಒಳಗಿಂದು ಕ್ರೀಮ್ ಇದ್ರೆ ತೊಂದರೆ ಇಲ್ಲ, ಕ್ರೀಮ್ ಕೂಡ ಬೇಕದು. ಇದು ಬಿಸ್ಕೆಟ್ ಬದಲು ಚೊಕೋ ಪೌಡರ್ ಆಗುತ್ತಾ? ಚೊಕೋ ಪೌಡರ್ ಆಗತ್ತೆ ಮೇಡಮ್, ಆದ್ರೆ ಎಲ್ರಿಗೂ ತಗೊಳಕ್ ಆಗ್ಬೇಕಲ್ಲ, ಹಾಗೆ. ಈ ಬಿಸ್ಕೆಟ್ ಅಂದ್ರೆ ಎಲ್ಲ ಕಡೆ ಅವ್ರಿಗೆ ಸಿಗತ್ತೆ. ಚೊಕೋ ಪೌಡರ್ ಅಂದ್ರೆ ಇದು ಸ್ವಲ್ಪನೂ ಒಂದು ಮಾಡ್ಕೊಡ್ಬೋದು ಮಕ್ಕಳಿಗೆ. ಇದು ಪೌಡರ್ ಮಾಡ್ಕೊಡಿ. ಸೊ ಫೈನ್ ಪೌಡರ್ ಅಲ್ವಾ ಇದು? ಹೌದು. ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಆಲ್ರೆಡಿ ಸಕ್ಕರೆ ಇದರಲ್ಲಿರೋದ್ರಿಂದ ಒಂದು 3 ಸ್ಪೂನು ಶುಗರ್ ಪೌಡರ್ ಸಾಕಾಗತ್ತೆ ಇದಕ್ಕೆ. ಸೊ ಪ್ರಮಾಣ ಅಂತ ಏನು ಇಲ್ಲ ಇದಕ್ಕೆ, ಅಂದ್ರೆ ನಮಗೆ ಟೇಸ್ಟಿಗೆ ಅದು ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ.
ಅಂದರೆ ಅದು ಪೌಡರ್ ಮಿಕ್ಸ್ ಮಾಡಿದ್ರಿಂದ ಲಾಸ್ಟಿಗೆ ನಾವೆಲ್ಲ ಮಿಕ್ಸ್ ಆದ ನಂತರ ಟೇಸ್ಟು ನೋಡು ಇಡ್ಬೋದು. ಹಾಗಾಗಿ ಇದಕ್ಕೆ ಹಾಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮ್ಗೆ ಬೇಕಾದರೆ ಡ್ರೈ ಫ್ರೂಟ್ಸ್ ಸಹ ಹಾಕೋಬೋದು. ಈಗ ಮಿಕ್ಸ್ ಮಾಡುವ ಟೈಮಲ್ಲಿ ಮಿಕ್ಸ್ ಮಾಡೋ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕೋಬೋದು. ಇದು ಸೊ ಏನು ಲಂಪ್ಸ್ ಬಾರದಾಗೆ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದ ನಂತರ ಇದಂದರೆ ನಾನು 200 ಗ್ರಾಮ್ ಬಿಸ್ಕೆಟ್ ತೊಗೊಂಡಿದ್ದೀನಿ. 200 ಗ್ರಾಮಿಗೆ 1 ಪ್ಯಾಕೆಟ್ ಇನೋ ಪ್ಯಾಕ್. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಆದ ನಂತರ ನಾವು ಸ್ಟವ್ ಹಚ್ಚಿ ನಾವು ಇಡ್ಲಿ ಪಾತ್ರೆಯನ್ನು ಬಿಸಿಗೆ ಇಟ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ನೀರು ಹಾಕಿ ಹೀಗೂ ಮಾಡ್ಬೋದು ನಾವು. ಇಲ್ಲಾಂದ್ರೆ ನಮ್ಮ ನಾರ್ಮಲ್ ಇಡ್ಲಿ ಪಾತ್ರೆ ಇರತ್ತಲ್ಲ ಅದರಲ್ಲಿ ನೀರು ಹಾಕಿ ಸ್ಟೀಮಲ್ಲಿ ನಾವು ಇಡ್ಲಿ ಬೇಯಿಸ್ತೇವಲ್ಲ ಹಾಗೂ ಬೇಯಿಸ್ಬೋದು. 2 ಥರದ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ಮ ಕುಕ್ಕರಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು. ಕುಕ್ಕರಲ್ಲಾದರೆ ಈ ರೀತಿಯಲ್ಲೇ ಮಾಡ್ಕೊಳ್ಬೋದು. ಇದು ಮಿಕ್ಸ್ ಆಗಿದೆ. ನಂತರ ಇದಕ್ಕೆ ಒಂದು ಯಾವುದಾದ್ರೂ ವೆಸಲ್ ತಗೊಳ್ಬೋದು ನಾವು. ಅದು ಕೇಕ್ ಮೋಲ್ಡೇ ಬೇಕಂತ ಇಲ್ಲ, ಮನೇದು ಯಾವುದು ಬೇಸನ್ ದೊಡ್ಡದಿದ್ರೆ ದೊಡ್ಡದ್ರಲ್ಲಿ ಇಡ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಚ್ಚಿದ ನಂತರ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ಮೈದಾ ಹಿಟ್ಟು ಹಾಕೊಂಡು ಇದೆಲ್ಲ ಕಡೆ ಸ್ಪ್ರೆಡ್ ಆಗಬೇಕಿದೆ, ಅಂದರೆ ಲಾಸ್ಟಿಗೆ ಅಂಟ್ಕೊಳ್ಬಾರ್ದು ಅಂತ. ಇದೆಲ್ಲ ಕಡೆ ಸ್ಪ್ರೆಡ್ ಆದ ನಂತರ ಇದು ಮಿಕ್ಸರನ್ನು ಇದಕ್ಕೆ ಹಾಕಬೇಕು. ಒಳಗೆ ಏನಾದರೂ ಅದು ಏರ್ ಬಬಲ್ಸ್ ಇದ್ರೆ ಅದೆಲ್ಲ ಏರ್ ಬಬಲ್ಸ್ ಇದ್ರೆ ಎಲ್ಲ ಹೋಗುತ್ತೆ. ಇದನ್ನು ನಾವು ಕುಕ್ಕರಲ್ಲಿ ಸ್ಲೋ ಮಾಡಿ ಇದು ಸ್ಲೋ ಇಡ್ಬೇಕು ಸ್ವಲ್ಪ. ಅಂದರೆ ಫಾಸ್ಟ್ ಇಟ್ಟರೆ ಅದು ಒಡಿತದೆ ಕೇಕು. ಸ್ಲೋ ಅಲ್ಲೇ ನಾವು ಒಂದು 10 to 15 ಮಿನಿಟ್ಸ್ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು ಇದನ್ನು. ಸೊ ಸಿಂಪಲ್. ಈಗ ಎಲ್ಲ ಅದು ಕೂಡ ರೆಡಿಮೇಡ್ ಸಿಗುತ್ತೆ, ಬಟ್ ಈ ತರ ಮನೆಯಲ್ಲೇ ತುಂಬಾ ಚೆನ್ನಾಗಿರುತ್ತೆ. ಈಸಿ ವೇ, ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ಮತ್ತೆ ಎಲ್ಲೂ ಸಿಗೋದಿಲ್ಲ ಇಂಗ್ರೀಡಿಯೆಂಟ್ ಅಂತೆಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ. ಮತ್ತೆ ಯಾವುದು ಬೇಕಂತ ಇಲ್ಲ, ಮನೇಲಿರುವ ಐಟಮ್ ಅಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಬಿಸ್ಕೆಟ್ ಯಾವಾಗಲೂ ತಿಂದು ಮಕ್ಕಳಿಗೆ ಬೇಜಾರಾಗಿದ್ರೆ ಕೇಕ್ ಕೊಡ್ಬೋದು, ಕೇಕ್ ಮಾಡಿ. ಎಸ್, ಎಕ್ಸಾಕ್ಟ್ಲಿ. ಈಗ ಮಕ್ಕಳಿಗೆ ಕೆಲವ್ರಿಗಂತೂ ಸ್ಟ್ರಾಬೆರಿ ಫ್ಲೇವರ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಆವಾಗ ಈ ಥರ ಬ್ಲ್ಯಾಂಡ್ ಬಿಸ್ಕೆಟ್ ಹಾಕಿ ಸ್ಟ್ರಾಬೆರಿ ಫ್ಲೇವರ್ ಏನಾದರೂ ಅಥವಾ ಎಸೆನ್ಸ್ ಹಾಕಿ ಮಾಡ್ಕೊಳ್ಬೋದು. ಇದಕ್ಕೆ ಎಸೆನ್ಸ್ ಹಾಕ್ಬೋದು. ನಾವೀಗ ಮಾರಿ ಬಿಸ್ಕೆಟ್ ತಗೊಂಡ್ರೆ ಅದಕ್ಕೆ ಸ್ಟ್ರಾಬೆರಿ ಎಸೆನ್ಸ್ ಹಾಕ್ಬೋದು. ಈ ಪ್ಲೈನ್ ಬಿಸ್ಕೆಟ್ ಅಲ್ಲ, ಮಾರಿ ಬಿಸ್ಕೆಟ್ ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ ಇದೆ, ಬಟ್ ಮಾರಿ ಬಿಸ್ಕೆಟ್ ಅಲ್ಲಿ ಫ್ಲೇವರ್ ಇರಲ್ಲ. ಮಾರಿ ಬಿಸ್ಕೆಟ್ ಅನ್ನ ಇದೇ ರೀತಿಯಲ್ಲಿ ಮತ್ತೆ ಅದಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಸ್ಟ್ರಾಬೆರಿ, ಪೈನಾಪಲ್ ಎಸೆನ್ಸ್ ಹಾಕೊಳ್ಬೋದು. ಮತ್ತೆ ಇದು ಸಹ ಕೇಕಿಗೆ ಮೇಲ್ಗಡೆ ನಾವು ಸಿರಪ್, ಈ ಸ್ಟ್ರಾಬೆರಿ ಸಿರಪ್ ಎಲ್ಲ ಬರುತ್ತಲ್ಲ ಅದ್ರ ಫುಲ್ ಕವರ್ ಮಾಡ್ಬೋದು ಮೇಲೆ. ಡ್ರೆಸ್ಸಿಂಗ್ ಮಾಡ್ಕೊಳ್ಬೋದು. ಒಳ್ಳೆ ಅರೋಮಾ ಬರ್ತಾ ಇದೆ ಮೇಡಮ್. ಈಗ ಬೆಂದಿದೆ, ಇದು ರೆಡಿ ಆಗಿದೆ. ರೆಡಿ ಆಯ್ತು? ರೆಡಿ ಆಗಿದೆ ಇದು. ಓಕೆ, ಆಫ್ ಮಾಡಲಾ? ಆಫ್ ಮಾಡಿ. ಓಕೆ. ಈಗ ಇದನ್ನ ತಣ್ಣಗಾದ ನಂತರನೇ ನಾವು ಅದನ್ನ ಪ್ಲೇಟಿಗೆ ಡಿಪ್ ಮಾಡಿ ಡಿಮೋಲ್ಡ್ ಮಾಡ್ಕೊಳ್ಳೋದು. ತೆಗಿರಿ. ಓಕೆ. ಸೊ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ಮೇಲೆ ಬೇಕಾದ್ರೆ
ಸಿರಪ್ ಹಾಕ್ಬೋದು, ಮತ್ತೆ ಶುಗರ್ ಪೌಡರ್ ಅನ್ನು ಡಿಪ್ ಮಾಡ್ಬೋದು. ನೋಡಕ್ಕೆ ಕಲರ್ಫುಲ್ ಆಗಿರುತ್ತೆ. ಇದು ಡಸ್ಟಿಂಗ್ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ನಿಮಗೆ ಫ್ಲೇವರ್ ಸಿರಪ್ ಬೇಕಾದ್ರೆ ಚಾಕ್ಲೇಟ್ ವೆನಿಲಾ ಅಥವಾ ಸ್ಟ್ರಾಬೆರಿ ಯಾವ್ದು ಸಹ ಸಿರಪ್ ಹಾಕೋಬಹುದು. ಮೇಲೆ ಟೂಟಿ ಫ್ರೂಟಿ ಯಾವ್ದು ಬೇಕಾದ್ರೆ ಹಾಕೊಂಡು ಮ್ಯಾನೇಜ್ ಮಾಡ್ಬೋದು. ವಾವ್, ಸೊ ಅರೋಮಾ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಬಿಸ್ಕೆಟ್ ಕೇಕ್ ರೆಡಿ ಆಗಿದೆ, ಟೇಸ್ಟ್ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಬಿಸ್ಕೆಟ್ ಕೇಕ್ ರೆಡಿಯಾಗಿದೆ. ಸೊ ಒಳ್ಳೆ ಫ್ಲೇವರ್ಸ್, ಆ್ಯಕ್ಚುಲಿ ಅರೋಮಾ ಸಖತ್ತಾಗಿ ಬರ್ತಾ ಇದೆ. ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ. ಇದರಲ್ಲಿ ಇನ್ನೂ ಡ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಟೂಟಿ ಫ್ರೂಟಿ ಎಲ್ಲ ಹಾಕಿದ್ರೆ ತುಂಬಾನೇ ಖುಷಿ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್, ಮನೇಲೇ ಕೇಕ್ ತಯಾರು ಮಾಡ್ಬೋದು. ಸೊ ಸುಮ್ಮನೆ ಹೆಚ್ಚು ವೆಚ್ಚ ಮಾಡಿ ಹೊರಗಡೆಯಿಂದ ನಾವು ಕೇಕ್ ತರೋ ಬದಲು ಮನೇಲೇ ಮಾಡಿದ್ರೆ ಮಕ್ಕಳಿಗೂ ಖುಷಿ, ನಮ್ಮ ಪಾಕೆಟ್ಗೂ ಖುಷಿ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬಿಸ್ಕೆಟ್ ಕೇಕ್ ತಯಾರಿಸೋ ವಿಧಾನ: ಮೊದಲು ಯಾವುದೇ 200 ಗ್ರಾಂ ಚಾಕ್ಲೇಟ್ ಬಿಸ್ಕೆಟನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 3 ರಿಂದ 4 ಚಮಚ ಸಕ್ಕರೆ ಪುಡಿ, ಸ್ವಲ್ಪ ಹಾಲನ್ನು ಹಾಕಿ ಗಂಟು ಬಾರದ ಹಾಗೆ ಕಲಸಿಕೊಳ್ಳಿ. ಚೆನ್ನಾಗಿ ಕಲಸಿದ ನಂತರ ಈನೋ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕಲಸಿಕೊಂಡು 5 ರಿಂದ 10 ನಿಮಿಷ ನೆನೆಯಲು ಇಡಿ. ಬಳಿಕ ಎಣ್ಣೆ ಸವರಿದ ಪಾತ್ರೆಗೆ ಸ್ವಲ್ಪ ಮೈದಾ ಪುಡಿ ಉದುರಿಸಿ ಕಲಸಿದ ಮಿಶ್ರಣವನ್ನು ಹಾಕಿ ಸೆಟ್ ಮಾಡಿಕೊಳ್ಳಿ. ಆ ಬಳಿಕ ಇಡ್ಲಿ ಪಾತ್ರೆಯಲ್ಲಿ ಅಥವಾ ಕುಕ್ಕರ್ನಲ್ಲಿ ಇಟ್ಟು ಹಬೆಯಲ್ಲಿ 20 ನಿಮಿಷ ಬೇಯಿಸಿ. ತಣ್ಣಗಾದ ನಂತರ ಡಿಮೋಲ್ಡ್ ಮಾಡಿ ಸಕ್ಕರೆ ಪುಡಿ ಉದುರಿಸಿ. ಈಗ ರುಚಿಕರ ಬಿಸ್ಕೆಟ್ ಕೇಕ್ ರೆಡಿ ಟು ಈಟ್. ಸೊ ಅದಕ್ಕೆ ಚಾಟ್ ಮಸಾಲ ಹಾಕಲಿಲ್ಲ, ಬರೀ ಅದಕ್ಕೆ ಮಾತ್ರ, ಅದಕ್ಕೆ ಪೆಪ್ಪರ್ ಪುಡಿ ಮಾತ್ರ, ಇದಕ್ಕೆ ಚಾಟ್ ಮಸಾಲ. ಔಟ್ಲೆಟ್ಸ್ ಅಲ್ಲಿ ಎಲ್ಲ ಸಿಗುತ್ತೆ ಈ ತರ ಫ್ರೈಡ್ ಚಿಕನ್ ಎಲ್ಲ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಈಗ ಯಾವ ರೆಸಿಪಿ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ, ಬನ್ನಿ ಯಾವುದು ಅಂತ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ಕ್ರಿಸ್ಪಿ ಚಿಕನ್ ವಿಂಗ್ಸ್. ಕ್ರಿಸ್ಪಿ ಚಿಕನ್ ವಿಂಗ್ಸ್. ಸೊ ಇವತ್ತು ನಮ್ಮ ಒಂದು ಕಿಚನ್ ಅಲ್ಲಿ ಫುಲ್ ಪಾರ್ಟಿ ಅಲ್ವಾ? ಸೊ ಕೇಕ್ ಆಯ್ತು, ಈಗ ಚಿಕನ್ ವಿಂಗ್ಸ್ ಡನ್. ಸೊ ಶುರು ಮಾಡೋಣ. ಓಕೆ ಮ್ಯಾಮ್. ಇದು ಫಸ್ಟಿಗೆ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಇದು ಚಿಕನ್ ವಿಂಗ್ಸ್ ತಗೊಂಡಿದ್ದೀನಿ. ಇದಕ್ಕೆ ಮೊಸರು, ಓಕೆ, ಅರ್ಧ ಸ್ಪೂನ್ ಮಾತ್ರ ಸ್ವಲ್ಪ ಇದು ಹಾಕ್ತೀನಿ. ಮತ್ತು ಮ್ಯಾರಿನೇಟ್ ಇದಕ್ಕೆ ಸಹ ಪೌಡರ್ ಡಿಪ್ಪಿಗೆ ಸಹ ಸಾಲ್ಟ್ ಹಾಕ್ತೀನಿ ಸ್ವಲ್ಪ. ಮತ್ತು 1 ಸ್ಪೂನು ಪೆಪ್ಪರ್ ಪೌಡರ್, ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಇದು. ಓಕೆ, ಈಗ ಒಂದು ಬೌಲ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಹಾಫ್ ಬೌಲಷ್ಟು ಮೈದಾ, 1 ಸ್ಪೂನ್ನಷ್ಟು ಚಾಟ್ ಮಸಾಲ. ಓಕೆ, ಸೊ ಅದಕ್ಕೆ ಚಾಟ್ ಮಸಾಲ ಹಾಕಲಿಲ್ಲ, ಬರೀ ಇಲ್ಲ ಅದಕ್ಕೆ ಮಾತ್ರ, ಅದಕ್ಕೆ ಪೆಪ್ಪರ್ ಪುಡಿ ಮಾತ್ರ, ಇದಕ್ಕೆ ಚಾಟ್ ಮಸಾಲ. ಈಗ ಎಗ್ ತಗೊಳ್ಬೇಕು. ಒಂದು 5 ಪೀಸಿಗೆ 1 ಎಗ್ ಸಾಕಾಗ್ತದೆ ಇದು. ಇದಕ್ಕೆ ಅರ್ಧ ಲಿಂಬು, ಇದು ಎಗ್ ರೆಡಿಯಾಗಿದೆ. ಮತ್ತು ಇದು ಓಟ್ಸ್ ತಗೊಂಡಿದ್ದೀನಿ ನಾನು. ಓಟ್ಸ್ ಸಿಗದಿದ್ರೆ ನಾವು ಬ್ರೆಡ್ ಕ್ರಮ್ಸ್ ಇರತ್ತಲ್ಲ, ಬ್ರೆಡ್ಡನ್ನು ಪುಡಿ ಮಾಡಿ ಸಹ ಇಟ್ಕೊಳ್ಬೋದು ಓಟ್ಸ್ ಸಿಗದಿದ್ರೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು,
ಸೊ ಎಲ್ಲವನ್ನು ಫಸ್ಟ್ ಪ್ರಿಪೇರ್ ಮಾಡಿ ರೆಡಿ ಇಟ್ಕೊಂಡ್ರೆ ಮತ್ತೆ ಮಾಡ್ಕೊಂಡು ಹೋಗೋದು. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅವರಿಗೆ ಯಾವಾಗ ಬೇಕು ಆವಾಗ ಬಿಸಿ ಬಿಸಿಯಾಗಿ ತಕ್ಷಣ ಮಾಡ್ಕೊಡ್ಬೋದು. ಓಕೆ, ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಣ್ಣೆ ರೆಡಿ ಆಗ್ತಾ ಇದೆ, ಇದನ್ನ ನಾವು ಡಿಪ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಓಕೆ, ಇದು ಚಿಕನ್ ಪೀಸನ್ನು ಫಸ್ಟ್ ಇದು ಪೌಡರಲ್ಲಿ ಡಿಪ್ ಮಾಡಬೇಕು. ಇದರಲ್ಲಿ ಡಿಪ್ ಮಾಡಿ ಆದ ನಂತರ ಇದನ್ನು ಎಗ್ಗಲ್ಲಿ ಡಿಪ್ ಮಾಡಬೇಕು. ಪುನಃ ಎಗ್ಗಲ್ಲಿ ಆದ ನಂತರ ಓಟ್ಸಲ್ಲಿ ಔಟ್ಲೆಟ್ಸ್ ಅಲ್ಲಿ ಎಲ್ಲ ಸಿಗುತ್ತೆ ಈ ತರ ಫ್ರೈಡ್ ಚಿಕನ್ ಎಲ್ಲ. ಈಗ ಇದು ಎಣ್ಣೆ ಬಿಸಿಯಾಗಿದೆ, ಇದನ್ನು ಡೀಪ್ ಫ್ರೈ ಮಾಡೋಣ. ಇದು ಸ್ಲೋ ಇದೆ, ಇದನ್ನು ಸ್ಲೋ ಅಲ್ಲೇ ಬೇಯಿಸ್ಬೇಕಾಗತ್ತೆ. ಯಾಕಂದ್ರೆ ಅದು ಮೇಲ್ ಮಾತ್ರ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಬೇಯೋದಿಲ್ಲ. ಇದು ಫೋರ್ಕು ಅಂದ್ರೆ ಓಟ್ಸ್ ಆದ್ರೆ ಬೇಗ ಫ್ರೈ ಆಗ್ಬಿಡತ್ತೆ, ಚಿಕನ್ ಒಳಗಡೆ ಇದಾಗೋದಿಲ್ಲ. ಹಾಗೆ ನಾವು ಸಣ್ಣ ಇಟ್ಟು ಬೇಯಿಸ್ಬೇಕಾಗತ್ತೆ. ಸೊ ಅರೋಮಾ ಮಾತ್ರ ಔಟ್ಲೆಟ್ಸ್ ಅಲ್ಲಿ ಸಿಗುವಂತ ಒಂದು ಫ್ರೈಡ್ ಚಿಕನ್ ತರ ಬರ್ತಾ ಇದೆ. ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ. ಇದು ಆಗಿದೆ. ಈಗ ಆ ಕೋಟಿಂಗ್ ಎಲ್ಲ ಪ್ರಾಪರ್ ಆಗಿರೋದ್ರಿಂದ ಬಿಟ್ಕೊಳ್ಳೋದಿಲ್ಲ. ಬಿಸಿ ಬಿಸಿ ಸ್ಪೈಸಿ ಕ್ರಿಸ್ಪಿ ಚಿಕನ್ ವಿಂಗ್ಸ್ ರೆಡಿ ಆಗಿದೆ. ಸ್ಪೈಸಿ ಕ್ರಿಸ್ಪಿ ಚಿಕನ್ ವಿಂಗ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಯಮ್ಮಿ ಟೇಸ್ಟಿ ಸ್ಪೈಸಿ ಕ್ರಿಸ್ಪಿ ಚಿಕನ್ ವಿಂಗ್ಸ್ ರೆಡಿ ಆಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕ್ರಿಸ್ಪಿ ಚಿಕನ್ ವಿಂಗ್ಸ್ ತಯಾರಿಸುವ ವಿಧಾನ: ಮೊದಲು ಕೋಳಿ ಮಾಂಸಕ್ಕೆ ಸ್ವಲ್ಪ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪುಡಿ ಹಾಕಿ ಕಲಸಿಕೊಳ್ಳಿ. ನಂತರ ಅರ್ಧ ಕಪ್ ಮೈದಾ ಹಿಟ್ಟಿಗೆ 2 ಚಮಚ ಕಾರ್ನ್ಫ್ಲೋರ್, 1 ಚಮಚ ಚಾಟ್ ಮಸಾಲ ಪುಡಿ, ಅರ್ಧ ಚಮಚ ಕರಿಮೆಣಸು ಪುಡಿ ಹಾಕಿ ಕಲಸಿಡಿ. ಇನ್ನೊಂದೆಡೆ 1 ಮೊಟ್ಟೆಯನ್ನು ಹೊಡೆದು ನಿಂಬೆ ರಸ ಬೆರೆಸಿ ಎಗ್ ವಾಶ್ ತಯಾರಿಸಿಟ್ಟುಕೊಳ್ಳಿ. ಅಂತೆಯೇ ಓಟ್ಸ್ಗೆ ಸ್ವಲ್ಪ ಉಪ್ಪು ಹಾಕಿ ಬೆರೆಸಿಡಿ. ಬಳಿಕ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಮೈದಾ ಮಿಶ್ರಣದಲ್ಲಿ ಹೊರಳಿಸಿ ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ ಮತ್ತೊಮ್ಮೆ ಓಟ್ಸ್ ಪುಡಿಯಲ್ಲಿ ಉರಳಿಸಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದಿಟ್ಟುಕೊಳ್ಳಿ. ಈಗ ಬಿಸಿ ಬಿಸಿ ಕ್ರಿಸ್ಪಿ ಚಿಕನ್ ವಿಂಗ್ಸ್ ಸವಿಯಲು ಬಲು ಸ್ವಾದಿಷ್ಟ. ಸೊ 2 ಕೂಡ ರೆಡಿ ಇದೆ. ಈ ಕಡೆ ಕೇಕ್. ಆಹಾ, ಇವತ್ತು ಪಾರ್ಟಿ. ಸೊ ನಮ್ಮ ಕಿಚನ್ ಅಲ್ಲಿ ಫಸ್ಟ್ ಕೇಕ್ ಟೇಸ್ಟ್ ನೋಡೇ ಬಿಡ್ಲಾ? ನೋಡಿ. ಕೇಕ್ ಬೇಗ ತಿನ್ಬೋದು, ಚಿಕನ್ ಲೇಟ್ ಆಗತ್ತಲ್ಲ, ಹಾಗಾಗಿ ಕೇಕ್ ಫಸ್ಟ್ ಟೇಸ್ಟ್ ನೋಡಿ. ಸೊ ಸ್ವಲ್ಪನೇ ತಗೊಳ್ತೀನಿ ಹಾಗಾದ್ರೆ. ಎಸ್, ಫ್ಲೇವರ್ಸ್ ಸೂಪರ್ಬ್ ಆಗಿದೆ. ಥ್ಯಾಂಕ್ ಯು. ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು, ಸುಲಭವಾಗಿ ಸಿಗುವಂತ ಚಾಕ್ಲೇಟ್ ಕೇಕ್ ನಮಗೆ ಹೊರಗಡೆ ಹೇಗೆ ಸಿಗುತ್ತಾ
ಅದೇ ಟೇಸ್ಟ್, ಅದೇ ಫ್ಲೇವರ್ಸ್ ಇದೆ. ಸೊ ಬಿಸ್ಕೆಟಿಂದ ಮಾಡಿದ್ದು ಅಂತ ಬೇಗ ಗೊತ್ತಾಗೋದಿಲ್ಲ. ಸಖತ್ತಾಗಿದೆ. ಸೊ ಇದನ್ನು ಕೂಡ ಕಾಯ್ತಾ ಇದೆ. ಚಿಕನ್ ತಗೊಳ್ಳಿ. ಇಲ್ಲ ತಗೊಳ್ಳಿ ಮೇಡಮ್, ತಗೊಳ್ಳಿ. ನೀವೇ ಮಾಡಿದ್ದು, ಬಿಂದಾಸ್. ನೀವು ನೋಡಿ ಫಸ್ಟ್. ಸೂಪರ್. ಔಟ್ಲೆಟ್ಸ್ಗೆ ಹೋಗಿ ಚಿಕನ್ ತಗೊಂಡು ತಿನ್ನಬೇಕು ಅಂತ ಇಲ್ಲ, ಮನೆಯಲ್ಲೇ ಈ ಥರ ಈಸಿಯಾಗಿ ಕಮ್ಮಿ ವೆಚ್ಚದಲ್ಲಿ ಮಾಡ್ಕೊಳ್ಬೋದು. ಕಮ್ಮಿ ವೆಚ್ಚ ಕೂಡ ನೀವು ಹೋಟೆಲ್ಗೆಲ್ಲ ಹೋದ್ರೆ ಇಷ್ಟು ಟೈಮ್ ಲಿಮಿಟ್ ಒಳಗೆ ಬೇಗ ಬೇಗ ತಿನ್ಬೇಕು, ಅದು ಟೇಸ್ಟ್ ಸವಿಯಕ್ಕೂ ಆಗೋದಿಲ್ಲ. ಅದೇ ಮನೇಲಿ ಮಾಡ್ಕೊಂಡು ನಿಧಾನವಾಗಿ ಎಲ್ಲರೂ ಮಾತಾಡ್ಕೊಳ್ತಾ ನಿಧಾನವಾಗಿ ತಿನ್ಬೋದು, ಆರಾಮ್ಸೆ ತಿನ್ಬೋದು. ಸೊ ಇವತ್ತಂತೂ ನಮ್ಮ ಕಿಚನಲ್ಲಿ ಫುಲ್ ಪಾರ್ಟಿನೇ ಆಯಿತು. ಸೊ ತುಂಬ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ಅದರಲ್ಲೂ ಕೂಡ ಚಿಕನ್ ಕೂಡ ಅಷ್ಟೇ ಟೇಸ್ಟಿ ಆಗಿದೆ, ಕೇಕ್ ಕೂಡ ಅಷ್ಟೇ ಟೇಸ್ಟಿ ಆಗಿದೆ. ಸೊ ಬರ್ಡೇ ಪಾರ್ಟಿಗೆ ಹೋದಾಗೆ ಆಯಿತು. ಥ್ಯಾಂಕ್ ಯು. ಅಸ್ಸಮ್. ಸೊ ನನಗಂತೂ ತುಂಬ ಖುಷಿ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು? ನನಗೆ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಮನೆಯಲ್ಲೇ 4 ದಿನ ಮಾಡ್ಕೊಂಡು ತಿಂತಿದ್ವಿ. ಈಗ ಹೊರಗಡೆ ಈ ಚಾನಲ್ ಮುಖಾಂತರ ತೋರಿಸೋದ್ರಿಂದ ಎಷ್ಟೋ ಜನ ಮಾಡ್ಕೋಬೋದು, ಮಾಡ್ಕೊಂಡು ನೆನ್ಪು ಮಾಡ್ಕೋದು, ಇದು ನಮ್ಮ ಟಿವಿಯಲ್ಲಿ ನಮ್ಮ ರುಚಿಯಲ್ಲಿ ನೋಡಿದ್ದು ಅಂತ ಹೇಳಿ. ತುಂಬಾ ಖುಷಿ ಆಯಿತು. ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಚಾನಲ್ನ ಎಲ್ಲರಿಗೂ ಹಾಗೂ ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ರುಚಿಕರವಾದಂಥ ಕಮ್ಮಿ ವೆಚ್ಚದಲ್ಲಿ ತಯಾರಿಸುವಂಥ ಅದ್ಭುತವಾದಂಥ ಡಿಶಸನ್ನು ಹೇಳ್ಕೊಟ್ರೆ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಕೈಯಲ್ಲಿ ಪ್ಲೇಟ್ ಪೂರ್ತಿ ಚಿಕನ್ ಇದೆ. ನನ್ನ ಮಧ್ಯಾಹ್ನದ ಊಟ ಸೂಪರ್ಬ್ ಆಯಿತು. ಸೊ ನಾನು ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.